ಮಂಗಳೂರಿನ ಅತ್ತಾಪುರದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ಕಳೆದ 1 ವಾರಗಳಿಂದ ನ್ಯೂಟ್ರಿಷನ್ ಅಂಡ್ ಡಯಟಿಕ್ಸ್ ವಿಭಾಗದ ವತಿಯಿಂದ ನಡೆದಂತಹ ನ್ಯೂಟ್ರಿಷನ್ ಅವೇರ್ನೆಸ್ ವೀಕ್ 2018 ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಆಸ್ಪತ್ರೆಯ ಮುಂಭಾಗದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಎನ್ಎಬಿಎಚ್ ಆಯುಷ್ ಆಸ್ಪತ್ರೆಯ ಪ್ರಿನ್ಸಿಪಾಲ್ ಎಸ್ಎಸ್ಆರ್ ರಾಘವೇಂದ್ರ ರಾವ್ ಅವರು ಮಾತನಾಡಿ, ಮನೆಯಲ್ಲಿ ಮಕ್ಕಳಿಗೆ ನ್ಯೂಟ್ರಿಷನ್ ಆಹಾರವನ್ನ ನೀಡಬೇಕು. ಮನೆಯಲ್ಲಿ ತಾಯಿ ಟೀಚರ್ ಆದ್ರೆ ತಂದೆ ಈಟರ್. ಅದಕ್ಕೋಸ್ಕರ ತಂದೆ ತಾಯಿ ಇಬ್ಬರು ತಮ್ಮ ಆಹಾರದ ಬಗ್ಗೆ ಗಮನ ಹರಿಸಬೇಕು. ಮಕ್ಕಳಿಗೆ ಎಂತಹ ಆಹಾರ ನೀಡಬೇಕು ಎಂದು ತಿಳಿದಿರಬೇಕು ಎಂದು ಹೇಳಿದ್ರು. Some food stuff is not father dislikes, it won't be prepared at home at all, right? So mother is teacher, father is a eater. So eating habits should be cultivated, means father should be taught first how to eat, what to eat, and mother should be taught how to prepare, why to prepare, what to prepare. So then both will become easy. It becomes a happy home. So this is method. So we have to make our children to learn how to take the food. That's basic thing. Otherwise what happens? She prepares with lot of energy and all enthusiasm, prepares all the food and makes many of. ನಂತರ ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಮೆಡಿಸಿನ್ ಪ್ರೊಫೆಸರ್ ಮೀನಾಕ್ಷಿ ಶೆಟ್ಟಿ ಅವರು ಮಾತನಾಡಿ, ನಾವು ತಿನ್ನುವ ಆಹಾರ ನಮ್ಮ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಆದ್ದರಿಂದ ನ್ಯೂಟ್ರಿಷನ್ ಆಹಾರವನ್ನ ಸೇವಿಸಬೇಕು. ಮನೆಯಲ್ಲಿ ಮಕ್ಕಳಿಗೆ ಉತ್ತಮ ನ್ಯೂಟ್ರಿಷನ್ ಆಹಾರವನ್ನ ನೀಡಬೇಕು ಎಂದು ಹೇಳಿದ್ರು. Nutrition is nothing but the science which interprets the interaction between the nutrients and the other substances in relation to the growth, development, disease in every organism. So we human beings being one such organism. Okay, so this is seen in every organism. And now we know that nutrition has got two types of nutrients. We have macronutrients and micronutrients. The macronutrients, as sir has already told you, we get energy from these macronutrients like the proteins, carbohydrates and fats. ಇನ್ನು ಈ ಸಂದರ್ಭ ನ್ಯೂಟ್ರಿಷನ್ ಅವೇರ್ನೆಸ್ ವೀಕ್ 2018 ಪ್ರಯುಕ್ತ ಕಳೆದ 1 ವಾರಗಳಿಂದ ಕೆಲವು ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ಆ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಡಯಟಿಷಿಯನ್ ಮನಿಷಾ, ಆಸ್ಪತ್ರೆಯ ಡೆಪ್ಯೂಟಿ ಮಾರ್ಕೆಟ್ ಮ್ಯಾನೇಜರ್ ರಾಕೇಶ್, ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.